ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ತಮಿಳು ನಟ ಕಮಲಹಾಸನ್ ಹೇಳಿರುವುದನ್ನು ಖಂಡಿಸಿರುವ ಕರ್ನಾಟಕದ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯನವರು ಕನ್ನಡದ ವಿಷಯದಲ್ಲಿ ಅಜ್ಞಾನಿ ಎಂದು ಹೇಳಿದ್ದಾರೆ. ಕನ್ನಡವು ನಿರಂತರವಾದ ದೀರ್ಘ ಇತಿಹಾಸವನ್ನ ಹೊಂದಿದೆ. ಚಾರಿತ್ರಿಕ ಅರಿವು ಆ ನಟನಿಗಿಲ್ಲ. ಮಕ್ಕಳ್ ನೀತಿ ಮಯ್ಯಂ ಪಕ್ಷ ಸ್ಥಾಪಿಸಿ ಏನೂ ಮಾಡಲಾಗದೆ ಇರುವ ಕಮಲಹಾಸನ್ ಭಾಷಾ ವಿಜ್ಞಾನ ಏನು ಬಲ್ಲರು? ಕನ್ನಡ ಬಿಡೆ. ಅವರು ತಮಿಳಿನ ಬಗೆಗೆ ಅರಿವಿಲ್ಲದ ವ್ಯಕ್ತಿ. ನನ್ನ ಜೀವನ ನನ್ನ ಕುಟುಂಬ ತಮಿಳು ಎಂದು ವಾರದ ಹಿಂದೆ ಭಾಷಣ ಮಾಡಿದ ನಟ ತಮಿಳು ಬಿಟ್ಟು ಕನ್ನಡದ ಬಗೆಗೆ ಹೇಳಿರುವುದು ದಡ್ಡತನದ ಪರಮಾವಧಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ರು. ಸಾಕಷ್ಟು ಕನ್ನಡ ಪರ ಮನಸ್ಸುಗಳು ನಟನ ಹೇಳಿಕೆಯ ಬಗೆಗೆ ಸಿಟ್ಟಿಗೆದ್ದಿವೆ. ಕೂಡಲೇ ಕನ್ನಡಿಗರ ಕ್ಷಮೆ ಕೇಳುವಂತೆ ಅವರೆಲ್ಲ ಒತ್ತಾಯ ಮಾಡಿದ್ದಾರೆ. ರಾಜಕಾರಣಿಗಳು ಕೂಡ ಕಮಲ್ ಮಾತು ಖಂಡಿಸಿ ಕ್ಷಮೆಗೆ ಒತ್ತಾಯಿಸಿದ್ದಾರೆ. ತಗ್ ಲೈಫ್ ಎಂಬ ಅವರ ಸಿನಿಮಾ ಸದ್ಯವೇ ತೆರೆ ಕಾಣಲಿದ್ದು, ಕಳೆದ ವಾರ ಅದರ ಜನಮಾಹಿತಿ ಸಭೆಯಲ್ಲಿ ನಟ ಆ ರೀತಿ ಅತಿರೇಕದ ಮಾತನಾಡಿದ್ರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.